ವೀಕ್ಷಕರೇ, ವಿಜಯನಗರ ಸಾಮ್ರಾಜ್ಯವನ್ನ ಸುವರ್ಣಯುಗವೆಂದು ಕೆಲವರು ಇತಿಹಾಸಕಾರರು ಹೇಳುತ್ತಾರೆ. ಆದರೆ ನಿಜವಾಗಿಯೂ ಸುವರ್ಣಯುಗವಾಗಿತ್ತೆ? ಅಷ್ಟೊಂದು ವೈಭವದ ವಿಜಯನಗರ ಸಾಮ್ರಾಜ್ಯ ವ್ಯಭಿಚಾರ ಎಂಬ ಅನಿಷ್ಟ ಪದ್ಧತಿಗೆ ಬಲಿಯಾಗಿದ್ದು ಹೇಗೆ? ಯಾವ ಮಾಧ್ಯಮದಲ್ಲೂ ಹೇಳಿರದ ನೈಜ ಇತಿಹಾಸವನ್ನ ನಾವಿಂದು ಹೇಳುತ್ತಿದ್ದೇವೆ. ನಮ್ಮ ದೇಶದ ಹಲವು ಮನುವಾದಿ ಇತಿಹಾಸಕಾರರು, ಶಿಕ್ಷಣ ತಜ್ಞರು, ಸಂಶೋಧಕರು ಇಲ್ಲಿನ ಯಾವುದೇ ಸಾಮ್ರಾಜ್ಯಗಳು ಕೊನೆಗೊಂಡಿದ್ದರ ಕಾರಣಗಳು ಮುಸ್ಲಿಮರ ದಾಳಿ ಆಕ್ರಮಣಗಳಿಂದಾಗಿ ನಾಶವಾದವು ಎನ್ನುತ್ತಾರೆ. ಆದರೆ ಇದು ಸಂಪೂರ್ಣ ಪೂರ್ವಗ್ರಹ ಪೀಡಿತವಾದ ಮನಸ್ಥಿತಿಯಾಗಿದೆ. ಸಮಾಜವೊಂದರ ಅಳಿವು ಉಳಿವು, ಅಲ್ಲಿನ ಜನರ ನೈತಿಕತೆ, ಪರಸ್ಪರ ಎಲ್ಲರ ನಂಬಿಕೆಯ ಬದುಕು ಮುಖ್ಯವಾಗುತ್ತದೆ. ಆದರೆ ಇಲ್ಲಿ ಧರ್ಮದ ಹೆಸರಿನಲ್ಲಿ ಹೀನಾಯವಾದ ಕೀಳು ಮಟ್ಟದ ಜೀವನ ಶೈಲಿ ಸಾಮ್ರಾಜ್ಯವನ್ನೇ ಹಾಳು ಮಾಡಿಬಿಡುತ್ತದೆ. ವಿಜಯನಗರ ಸಾಮ್ರಾಜ್ಯದಲ್ಲೂ ನಡೆದಿದ್ದು ಇದುವೇ. ಸಾಮ್ರಾಜ್ಯದ ಅಧಪತನವಾಗಿದ್ದು ಉತ್ತರ ಭಾರತದಿಂದ ಬಂದ ಮುಸ್ಲಿಂ ರಾಜ್ಯರು ವಿಜಯನಗರ ಸಾಮ್ರಾಜ್ಯದ ಸಕಲವನ್ನ ಕೊಳ್ಳೆ ಹೊಡೆದುಕೊಂಡು ಹೋದರೆಂದು ಹೇಳಲಾಗುತ್ತದೆ. ಅಲ್ಲದೆ ಕೃಷ್ಣದೇವರಾಯನ ಕಡೆಗಾಲವು ಅಷ್ಟೊಂದು ನೆಮ್ಮದಿಯಿಂದ ಕೂಡಿರಲಿಲ್ಲ. ಶತ್ರುಗಳ ಕಾಟಕ್ಕಿಂತಲೂ ತನ್ನದೇ ರಾಯಭಾರದಲ್ಲಿ ಅನೇಕ ಸಮಸ್ಯೆಗಳು ಹೆಚ್ಚಾಗತೊಡಗಿದವು. ಜನರು ಹೆಚ್ಚಾಗಿ ಸ್ವೇಚ್ಛಾಚಾರಿಗಳಾಗುತ್ತಾ ಸಮಾಜದ ನೈತಿಕ ಹೊಣೆಗಳನ್ನು ಮರೆತು ಸುಖಲಾಲಾಸೆಗಳಲ್ಲಿ ಮುಳುಗಿ ಜನರು ಕುಡಿತ, ಮೋಜು ಮಸ್ತಿ, ವೇಶ್ಯಾವಾಟಿಕೆಗಳಲ್ಲಿ ತೊಡಗಿ ಎಕ್ಕುಟ್ಟೋಗತೊಡಗಿದರು. ಇದರಿಂದಾಗಿ ಸಾಮ್ರಾಜ್ಯ ಸಹಜವಾಗಿಯೇ ಕೃಷ್ಣದೇವರಾಯನ ಹಿಡಿತದಿಂದ ಜಾರಿ ಹೋಗಿ ಅವನು ಅಸಹಾಯಕತೆಯಿಂದ ಕುಳಿತುಕೊಳ್ಳುವಂತಾಯಿತು. ಇದಕ್ಕೆ ಹಲವು ಉದಾಹರಣೆಗಳೂ ಸಹ ಇವೆ. ನಾವಿಲ್ಲಿ ವಿಜಯನಗರ ಕಾಲದ ದೇವಾಲಯಗಳು ಎಂಬ ಸಂಶೋಧನೆ ಕೃತಿಯಲ್ಲಿ ಹೇಳಿರುವ ವಿವರಗಳನ್ನು ಗಮನಿಸಬಹುದು. ವಿಜಯನಗರ ಕಾಲದ ದೇವಸ್ಥಾನದಲ್ಲಿ ಸೇವೆ ಮಾಡುವ ಪಾರಿಚಾರಕರು ಎಂದರೆ ಪುಷ್ಪ, ಧೂಪ, ದೀಪ ಹಾಕುವವರನ್ನು ಅಂಗಭೋಗ ಸೇವೆ ಎಂದು ಕರೆಯಲಾಗುತ್ತಿತ್ತು. ಈ ತೆರನಾದ ಸೇವೆಗಳನ್ನು ವಿಜಯನಗರದ ಎಲ್ಲ ದೇವಸ್ಥಾನಗಳು ಹೊಂದಿದ್ದವು. ಪೂಜಾರಿಗಳ ಉದ್ಯೋಗ ಅದೇ ವಂಶದವರಿಗೆ ಮುಂದುವರಿಯುತ್ತಿತ್ತು. ಹಾಗೆಯೇ ರಂಗಭೋಗದ ಪಾರಿಚಾರಕರು, ಇದೆಲ್ಲದರ ಜೊತೆಗೆ ಮಂತ್ರ ಉಚ್ಚಾರಕರು, ಅಭಿಷೇಕದ ಪಾರಿಚಾಲಕರು, ಜ್ಯೋತಿಷ್ಯ ಹೇಳುವವರು, ಇತಿಹಾಸ ಹೇಳುವವರು, ವೇದಕರು, ಹೋಮದ ಬ್ರಾಹ್ಮಣರು, ನಂದಾದೇವಿಗೆ ಮಾಣಿಗಳು, ವೇಶ್ಯರು, ಸಂಗೀತ ವಾದ್ಯಕಾರರು, ನಾದಸ್ವರ ನುಡಿಸುವವರು, ಪಲ್ಲಕ್ಕಿ ಹೊರುವವರು, ಕಟ್ಟಿಗೆಯ ಜನರು, ಸೇವಾ ವರ್ಗ ಪಾರಿಚಾರಕರು ಇವೆಲ್ಲರೂ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಇವರ ಮುಖ್ಯಸ್ಥರು ಬ್ರಾಹ್ಮಣ ವರ್ಗದ ಜನರೇ ಎಂಬುದು ಇಲ್ಲಿ ಮುಖ್ಯವಾದ ವಿಚಾರ. ಒಟ್ಟಾರೆಯಾಗಿ ಈ ಎಲ್ಲ ಪದ್ಧತಿಗಳು, ಆಚರಣೆಗಳು ಬರಬರುತ್ತಾ ಅತಿರೇಕಕ್ಕೆ ಹೋಗಿ ರಾಜ್ಯದ ಆಡಳಿತ ವ್ಯವಸ್ಥೆ ಕುಸಿಯತೊಡಗಿತು ಎಂದು ಉಲ್ಲೇಖವಿದೆ. ಈ ಬಗ್ಗೆ ವಿದೇಶಿ ಪ್ರವಾಸಿಗರಾದ ಫಯಸ್ ಎಂಬುವವರು ದೇವದಾಸಿಯರು ಮತ್ತು ವೇಶ್ಯರ ಬಗ್ಗೆ ಹೇಳುವ ವಿಚಾರಗಳು ಹೀಗಿವೆ. ದೇವಸ್ಥಾನದಲ್ಲಿ ನೃತ್ಯ, ಗಾಯನ ಮೂಲಕ ದೇವರ ಸೇವೆಯನ್ನು ಮಾಡುವವರನ್ನ ದೇವದಾಸಿಯರು ಎನ್ನುತ್ತಿದ್ರು. ವಿಗ್ರಹದ ದೇಹಕ್ಕೆ ಸಲ್ಲುವ ಭೋಗ ಲಿಂಗಭೋಗವೆಂದು, ಗರ್ಭಗೃಹದ ಮುಂದೆ ನೃತ್ಯ ಮಾಡುವವರನ್ನ ರಂಗಭೋಗದ ದೇವದಾಸಿಯರೆಂದು ಕರೆಯುತ್ತಿದ್ದರು. ದೇವಸ್ಥಾನಗಳು ಹೆಚ್ಚಾದಂತೆ ವೇಶ್ಯರ, ದೇವದಾಸಿಗಳ ಸಂಖ್ಯೆ ಹೆಚ್ಚಾಗುತ್ತಿತ್ತು. ಅವರ ಕೆಲಸಗಳಿಗೆ ತಕ್ಕಂತೆ ಹೆಸರನ್ನು ಕೂಡ ಇಡಲಾಗುತ್ತಿತ್ತು. ದೇವಾಲಯದ ಕಂಬಗಳಲ್ಲಿ ಅಲಂಕಾರಕ್ಕೆ ನಿಲ್ಲುವವರನ್ನ ಕಂಬದ ವೇಶ್ಯರೆಂದು ಕರೆಯಲಾಗುತ್ತಿತ್ತು. ಮತ್ತಿದು ವಂಶ ಪಾರಂಪರ್ಯವಾಗಿ ನಡೆಯುತ್ತಿತ್ತು. ಇವರು ದೇವರ ಸೇವೆಯ ಹೆಸರಲ್ಲಿ ಧಾರ್ಮಿಕ ರಂಗದಲ್ಲಿ ಮತ್ತು ನಾಡಿನ ಸಮಸ್ತ ಆಡಳಿತ ರಂಗಗಳಲ್ಲೂ ಮಹತ್ತರ ಪಾತ್ರ ವಹಿಸುತ್ತಿದ್ದರು. ವಿಜಯನಗರದ ಪ್ರತಿಯೊಂದು ಚಿಕ್ಕ ದೊಡ್ಡ ಅರಸರು, ಪಟ್ಟಣದ ಸ್ವಾಮಿಗಳು, ಶ್ರೀಮಂತರು ಸದಾ ಇವರ ಬಳಿ ಭೇಟಿ ಕೊಡುತ್ತಿದ್ದರು. ಆಗ ದೇವಸ್ಥಾನದ ಖಜಾನೆಗಳು ತುಂಬುತ್ತಿದ್ದವು. ಚೆನ್ನಬಸವ ಪುರಾಣದಲ್ಲಿ ಹೇಳಿರುವಂತೆ ವಿಜಯನಗರದ ಬಹುತೇಕ ದೇವಾಲಯಗಳು ಕಾಮಕೇಳಿಯ ತಾಣಗಳಾಗಿದ್ದವು. ಪ್ರತಿ ಶನಿವಾರ ದೇವಾಲಯಗಳಲ್ಲಿ ದೇವದಾಸಿಯರು ರಾತ್ರಿಯೆಲ್ಲ ನರ್ತಿಸುತ್ತಿದ್ದರು. ಆಗ ವಿಠಲ ದೇವಾಲಯದ ಪೂಜಾರಿಗಳು, ಅರಮನೆಯವರು ಎಲ್ಲರೂ ದೇವಾಲಯಗಳಲ್ಲೇ ಕಾಲ ಕಳೆಯುತ್ತಿದ್ದರು. ಇದು ಬರಬರುತ್ತಾ ಅರಮನೆ, ಗುರುಮನೆಯ ವಾತಾವರಣವನ್ನ ಆವರಿಸಿತು. ಒಟ್ಟಾರೆಯಾಗಿ ವಿಜಯನಗರ ಕಾಲದಲ್ಲಿ ವೇಶ್ಯರ ಹಿಡಿತ ಅತಿಯಾಗಿ ಪೂಜಾರಿಗಳು ಸಂಪೂರ್ಣವಾಗಿ ವೇಶ್ಯರ ದಾಸಾನುದಾಸರಾಗಿ ಹೋದರು. ವಿಜಯನಗರ ತನ್ನ ಕೊನೆಗಾಲಕ್ಕೆ ಅಧೋಗತಿಗಿಳಿದಿತ್ತು. ದೇವಸ್ಥಾನಕ್ಕೆ ಬರುವವರ ಸಂಖ್ಯೆ ಹೆಚ್ಚಾಗುತ್ತಿದ್ದಂತೆಯೇ ಹಣ, ಒಡವೆ, ದಾನ ಎಲ್ಲವೂ ಹೆಚ್ಚಾಗಿ ಅಷ್ಟಭೋಗಗಳನ್ನು ದೇವರ ಹೆಸರಿನಲ್ಲಿ ಅನುಭವಿಸುತ್ತಿದ್ದದ್ದೇ ವಿಜಯನಗರ ನಾಶವಾಗಲು ಕಾರಣವಾಯಿತು ಎಂದು ಅನೇಕ ವಿದ್ವಾಂಸರು ಹೇಳಿದ್ದಾರೆ. ಬೇಲಿಯೇ ಎದ್ದು ಹೊಲ ಮೇಯುವುದೆಂದರೆ ಇದೇ ಇರಬೇಕು. ಆಳುವ ಅರಸರು, ಕಾಯುವ ಸೇವಕರು, ಪೂಜಾರಿಗಳು, ವ್ಯಾಪಾರಿಗಳು ಪ್ರತಿಯೊಬ್ಬರೂ ಇಂತಹದೊಂದು ಅನಿಷ್ಟ ಪದ್ಧತಿಗೆ ಬಲಿಯಾದ ಮೇಲೆ ಸಾಮ್ರಾಜ್ಯ ಪಾತಾಳಕ್ಕಿಳಿಯದೆ ಉದ್ಧಾರವಾಗುವುದುಂಟೆ?
ಸಿವೆಲ್ ಎಂಬ ಇತಿಹಾಸಕಾರ ಹೇಳುವುದೇನೆಂದರೆ, ಅರಸನ ಆಸ್ಥಾನದಲ್ಲಿ ಹೆಚ್ಚು ವೇಶ್ಯರಿದ್ದರೆ ಅಷ್ಟು ಒಳ್ಳೆಯದು ಎಂದು ಭಾವಿಸಿದ್ದ ಕಾಲವದು. ಯಾವ ಊರುಗಳ ಮಧ್ಯೆ ವೇಶ್ಯರು ಹೆಚ್ಚಾಗಿ ವಾಸಿಸುವರೋ ಆ ಊರು ಪ್ರಸಿದ್ಧಿ ಪಡೆಯುತ್ತಿತ್ತು. ಸೋಮನಾಥನೆಂಬ ಕವಿ ಅದು ಶುಭ ಸೂಚನೆ ಎನ್ನುತ್ತಾನೆ. ವಿಜಯನಗರ ಕಾಲದಲ್ಲಿ ಎಲ್ಲ ವೃತ್ತಿಗಳಿಗಿಂತ ವೇಶ್ಯಾವಾಟಿಕೆ ವೃತ್ತಿ ಅತ್ಯಂತ ಸ್ವಾಭಾವಿಕ ವೃತ್ತಿ ಎಂದು ಪರಿಗಣಿಸಲಾಗಿತ್ತು. ಈ ಕಾರಣದಿಂದಲೇ ಸಮಾಜ ನೈತಿಕತೆಯಿಂದ ಅನೈತಿಕತೆಯತ್ತ ಸಂಪೂರ್ಣವಾಗಿ ವಾಲಿತು ಮತ್ತು ಅದರ ಕೊನೆಯ ಕಾಲ ಅತ್ಯಂತ ದಾರುಣವಾಗಿ ಕೊನೆಗೊಂಡಿತು ಎಂದು ಸಿವೆಲ್ ಅಭಿಪ್ರಾಯಪಟ್ಟಿದ್ದಾರೆ. ಈ ರೀತಿಯಾಗಿ ವ್ಯಭಿಚಾರ ಎಂಬ ಅನಿಷ್ಟ ಪದ್ಧತಿಗೆ ವಿಜಯನಗರ ಸಾಮ್ರಾಜ್ಯ ಬಲಿಯಾಗಿದ್ದು ದುರಂತವೇ ಸರಿ. ಪುಸ್ತಕ ಆಕರ ವಿಜಯಕ್ಕನ ವಿಚಾರಲಹರಿ. ಬರಹಗಾರರು ವಿಜಯ ಮಹೇಶ್. ಮುಂದಿನ ಸಂಚಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯ ಇಲ್ಲಿನ ಮೂಲ ನಿವಾಸಿಗಳಿಗೆ, ರೈತಾಪಿ ವರ್ಗದವರಿಗೆ ಸುವರ್ಣಯುಗವಾಗಿತ್ತೆ ಎಂಬುದರ ಬಗ್ಗೆ ನೋಡಬಹುದು. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಮರೆಯದೆ ಕಾಮೆಂಟ್ ಮಾಡಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಮ್ಮ ತುಮಕೂರು.